ಎಲ್ಲರಿಗೂ ನಮಸ್ಕಾರ. ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ಇವತ್ತು ನಾವೊಂದು 2 ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪತ್ರಿಕಾಗೋಷ್ಠಿಯನ್ನು ಕೊಡಲಿಕ್ಕಿದ್ದೇವೆ. ಒಂದು ವಿಚಾರ ಏನಂತ ಹೇಳಿದರೆ, ಈಗ ಗೋಹತ್ಯೆಯನ್ನು ನಿಷೇಧ ಮಾಡಬೇಕು, ಅಕ್ರಮ ಗೋಸಾಗಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ಇಲಾಖೆಗೆ ನಮ್ಮ ಈ ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಆಗ್ರಹ ಇದೆ. ಇದೇ ಮುಂಬರುವ 28ನೇ ತಾರೀಕು ಬಕ್ರೀದ್ ಸಂದರ್ಭದಲ್ಲಿ ಅವ್ಯಾಹತವಾಗಿ ಅಕ್ರಮವಾಗಿ ಗೋಸಾಗಾಟ ಮತ್ತು ಗೋವನ್ನು ವಧೆ ಮಾಡುವಂತಹ, ಗೋವನ್ನು ಕೊಲ್ಲುವಂತಹ ಒಂದು ಕೆಲಸಗಳು, ದುಷ್ಕೃತ್ಯಗಳು ನಡೀತಾ ಇರ್ತದೆ. ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ನಮ್ಮದು ಆಗ್ರಹದ ಒಂದು ಪತ್ರಿಕಾಗೋಷ್ಠಿ. ಅದರ ಜೊತೆಗೆ ಇನ್ನೊಂದು, ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ, ನಮ್ಮ ರಾಜ್ಯ ಸರ್ಕಾರ, ಈಗಿನ ರಾಜ್ಯ ಸರ್ಕಾರ, ಹಿಂದಿನ ರಾಜ್ಯ ಸರ್ಕಾರ ಒಂದು ಕಾನೂನು ತಂದಿತ್ತು, ಹಿಜಾಬ್ ಸರ್ಕಾರಿ ಶಾಲೆಗಳಲ್ಲಿ ಹಿಜಾಬನ್ನು ನಿಷೇಧ ಮಾಡುವ ನಿಟ್ಟಿನಲ್ಲಿ. ಅದಕ್ಕೆ ಈಗಿನ ಸರ್ಕಾರ ಅದನ್ನು ರಿವೋಕ್ ಮಾಡಿ ಈಗ ಹಿಜಾಬ್ ಧರಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಖಂಡಿಸುವಂಥ, ಅದನ್ನು ವಿರೋಧ ವ್ಯಕ್ತಪಡಿಸುವಂತಹ ಒಂದು ಪತ್ರಿಕಾಗೋಷ್ಠಿ ಕೂಡ, ಪತ್ರಿಕಾ ಪ್ರಕಟಣೆ ಕೂಡ ಈ ಸಂದರ್ಭದಲ್ಲಿ ನಾವು ಕೊಡಲಿಕ್ಕಿದ್ದೇವೆ. ಇದರ ಬಗ್ಗೆ ಹೇಳುವುದಾದರೆ, ನಾನೀಗ ಪ್ರಥಮವಾಗಿ ಹೇಳಿದ್ದು ಗೋಹತ್ಯೆ ನಿಷೇಧ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಗೋವಂಶದ ಹತ್ಯೆ ಮತ್ತು ಅದರ ಸಾಗಾಟ, ಅಕ್ರಮ ಸಾಗಾಟ, ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದರೆ ಅದು ಕಾನೂನಲ್ಲಿ ಇದ್ದರೂ ಕೂಡ ಅದನ್ನು ನಿರಂತರವಾಗಿ ಮಾಡುವಂಥ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದಲ್ಲಿ ಏನು ರಾಜ್ಯದಲ್ಲಿ ಗೋವಂಶ ಹತ್ಯೆ ಮತ್ತು ಹಿಂಸೆ ಮತ್ತು ಬಲಿಯನ್ನು ನಿಷೇಧ ಮಾಡಲಾಗಿದೆ. ಆದರೆ ಆ ಕೃತ್ಯಗಳನ್ನು ಮಾಡುವಂಥವರ ವಿರುದ್ಧ ಕಠಿಣವಾದ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಅಂತ ನಾವು ಪೊಲೀಸ್ ಇಲಾಖೆಗೆ ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಆಮೇಲೆ ಕಾನೂನು ಪ್ರಕಾರ ಏನು ಬಲಿ ಕೊಟ್ಟ ಸ್ಥಳ ಇದೆ, ಆ ಸ್ಥಳವನ್ನು ಮುಟ್ಟುಗೋಲು ಹಾಕುವಂಥದ್ದು, ಅಥವಾ ಅಕ್ರಮ ಸಾಗಾಟ ಮಾಡುವಾಗ ಆ ಬಳಸಿದಂಥ ವಾಹನ ಅದನ್ನು ಕೂಡ ಮುಟ್ಟುಗೋಲು ಹಾಕುವಂಥ ಕಾನೂನು ಇದೆ. ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನಾವು ಪೊಲೀಸ್ ಇಲಾಖೆ ಆಗ್ರಹ ಪಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ, ಬಕ್ರೀದ್ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಇಂತಹ ಅಕ್ರಮ ಗೋಸಾಗಾಟಗಳು ನಡೀತದೆ. ಆ ಪ್ರತಿಯೊಂದು ಕಡೆಯಲ್ಲಿ ಕೂಡ ಸೂಕ್ಷ್ಮ ಪ್ರದೇಶಗಳಲ್ಲಿ ಇಂತಹ ಅಕ್ರಮ ಸಾಗಾಟ ಆಗುವಂತಹ ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆ ಎಚ್ಚರದಿಂದ ಕಾರ್ಯವಹಿಸಿ ಅದನ್ನು ತಡೆಯಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಹೆಚ್ಚುವರಿ ಪೊಲೀಸ್ ಅಥವಾ ಮೀಸಲು ಪೊಲೀಸ್ ಪಡೆಯನ್ನು ನಿಯೋಜಿಸಬೇಕು ಮತ್ತು ಗೋಕಳ್ಳತನ ಸುಳಿವು ಸಿಕ್ಕ ತಕ್ಷಣ ಪೊಲೀಸ್ ಶ್ವಾನದಳ ಬಳಸಿ ಆರೋಪಿಗಳನ್ನು ಬಂಧಿಸಬೇಕು ಅಂತ ನಮ್ಮದೊಂದು ಆಗ್ರಹ. ಆಧುನಿಕ ತಂತ್ರಜ್ಞಾನ ಏನು ಟೆಕ್ನಾಲಜಿ ಈಗ ಬಹಳ ಬಳಕೆಯಲ್ಲಿ ಇರುತ್ತದೆ ಬೇರೆ ಬೇರೆ ವಿಚಾರದಲ್ಲಿ. ಹಾಗೆ ಇದರಲ್ಲಿ ಕೂಡ ಗೋಕಳ್ಳರನ್ನು ಹಿಡಿಯಲಿ ಕೂಡ ಮಾಡರ್ನ್ ಟೆಕ್ನಾಲಜಿಯನ್ನು ಉಪಯೋಗ ಮಾಡಬೇಕು ಅಂತ ನಮ್ಮ ಆಗ್ರಹ. ಅದರಲ್ಲಿ ಸ್ಕ್ಯಾನರ್ಗಳಿರ್ಬೋದು, ಸೈಲೆಂಟ್ ಡ್ರೋನ್ಗಳಿರ್ಬೋದು, ಇನ್ನಿತರ ಉಪಕರಣಗಳನ್ನು ಬಳಸಬೇಕು ಅಂತ ನಾವು ಆಗ್ರಹ ಪಡಿಸ್ತೇವೆ. ಜೊತೆಗೆ ರಿಪೀಟ್ ಅಫೆಂಡರ್ಸ್, ಈಗ ಪದೇ ಪದೇ ಇಂತಹ ಗೋಕಳ್ಳತನದಲ್ಲಿ ಸಿಕ್ಕಿಬಿದ್ದಂತಹವರನ್ನ ಪೊಲೀಸ್ ಇಲಾಖೆ ಗುರುತಿರ್ತದೆ, ಅವರಿಗೆ ಪರಿಚಯ ಇರ್ತದೆ, ಅಂಥವರ ಮೇಲೆ ನಿಗಾ ಇಡಬೇಕು ಅಂತ ಹೇಳೋ ಒಂದು ಆಗ್ರಹ ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಅವರನ್ನು ಏನು ಬಂಧಿಸಿದಾಗ ಸೂಕ್ತ ಸೆಕ್ಷನ್ಗಳನ್ನು, ಅಂದರೆ ಸರಿಯಾದ ಸೆಕ್ಷನ್ಗಳ ಮುಖಾಂತರ ಅವರ ಮೇಲೆ ಕ್ರಮ ಜರುಗಬೇಕು. ಅಂದರೆ ರಿಯಾಯಿತಿ, ಯಾವುದೇ ಥರದ ರಿಯಾಯಿತಿಯನ್ನು ಕೊಡಬಾರದು ಅಂತ ಹೇಳೋ ಒಂದು ಆಗ್ರಹ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, BNS ಪ್ರಕಾರ, ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ, ಸೆಕ್ಷನ್ 40 ಪ್ರಕಾರ ಅಪರಾಧಿಯನ್ನು ತಾವೇ ಬಂಧಿಸಿ, ಅರೆಸ್ಟೆಡ್ ಬೈ ಎ ಪ್ರೈವೇಟ್ ಪರ್ಸನ್, ತಡ ಮಾಡದೆ ಗರಿಷ್ಠ 6 ಗಂಟೆಯೊಳಗೆ ಪೊಲೀಸರಿಗೆ ಹಸ್ತಾಂತರಿಸಲು ಕಾನೂನಿನಲ್ಲಿ ಅವಕಾಶ ಇದೆ, ಸೆಕ್ಷನ್ 40 ಪ್ರಕಾರ. ಹಾಗಿರುವಾಗ ಇದರ ಬಗ್ಗೆ ಪೊಲೀಸರು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ. ಅಂದರೆ ಜನಸಾಮಾನ್ಯರು ಕಾನೂನನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳುವುದಲ್ಲ, ಆದರೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಯಾವ ರೀತಿ ಬಳಸ್ಕೊಳ್ಬೋದು ಸಾರ್ವಜನಿಕರು ಅಂತ ಹೇಳೋದನ್ನು ಪೊಲೀಸ್ ಇಲಾಖೆ ಜನಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಗೋ ಸಂಬಂಧಿ ಅಪರಾಧಗಳು ಕಂಡು ಬಂದ ತಕ್ಷಣ 112ಕ್ಕೆ ಕರೆ ಮಾಡಬೇಕು ಅಂತಿದೆ. 112ಕ್ಕೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಸ್ಥಳೀಯ ನಮ್ಮ ಸಂಘಟನೆಯ ಕಾರ್ಯಕರ್ತರಿಗೂ ಕೂಡ ಮಾಹಿತಿಯನ್ನು ಕೊಡಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆಮೇಲೆ ಮಾಹಿತಿ ಸಿಕ್ಕ ಮೇಲೂ ಕೂಡ ಯಾರಾದರ ಏನು ಅದರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ವಿಫಲರಾದರು ಅಂತಾದರೆ ಅವರ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಬೇಕಾದ ಅನಿವಾರ್ಯತೆ ಇದೆ, ಸೂಕ್ತ ದಾವೆಗಳನ್ನು ಹೂಡಬೇಕಾಗ್ತದೆ ಅಂತ ಹೇಳುವ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡಲಿಕ್ಕೆ ಇಚ್ಛೆಪಡ್ತೀವಿ. ಇದು ಒಂದು ವಿಚಾರ.
ಇನ್ನು ಒಂದು ವಿಚಾರ ಹಿಜಾಬ್ನ ವಿಚಾರ. ಈ ಹಿಜಾಬ್ನ ವಿಚಾರದಲ್ಲಿ ಈಗ ಹಿಂದಿನ ಸರ್ಕಾರ ಅದನ್ನು ಏನು ಹಿಜಾಬ್ ಅವಕಾಶವನ್ನು ಸರ್ಕಾರಿ ಶಾಲೆಗಳಲ್ಲಿ ನಿಷೇಧ ಮಾಡಿತ್ತು. ಈ ಸರ್ಕಾರ ಅದನ್ನು ಅವಕಾಶ ಕೊಟ್ಟಿದೆ. ಇದಕ್ಕೆ ಯಾವ ಮಾನದಂಡ ಅಂತ ಹೇಳೋದು ನಮಗೊಂದು ಪ್ರಶ್ನೆ. ಯಾಕಂತ ಹೇಳಿದರೆ ಯೂನಿಫಾರ್ಮ್ ಅನ್ನೋದು ಒಂದು ಶಾಲೆಯಲ್ಲಿ ಒಂದು ಏನು ಎಲ್ಲರೂ ಸರಿ ಸಮಾನರು ಅಂತ ಹೇಳಿ ತೋರಿಸಲಿಕ್ಕೆ ಅಥವಾ ಯಾವುದೇ ಒಂದು ಭೇದ ಭಾವ ಇಲ್ಲ ಅಂತ ವಿದ್ಯಾರ್ಥಿಗಳಲ್ಲಿ ಮೂಡಿಸಲಿಕ್ಕಿರುವಂತಹ ಒಂದು ಪ್ರಕ್ರಿಯೆ ಅದು ಯೂನಿಫಾರ್ಮ್ ಹಾಕುವಂಥದ್ದು. ಈ ಯೂನಿಫಾರ್ಮ್ ಅಲ್ಲಿ ಒಬ್ಬರು ಒಂದೊಂದು ಥರ ಇನ್ನೊಂದು ಥರ ಹಾಕುವಂಥದ್ದು ಸರಿಯಲ್ಲ ಅಂತ ಹೇಳಿ ನಮ್ಮ ಇದು ಏನು ಒಂದು ಆಗ್ರಹ. ಅದರ ಜೊತೆಗೆ ಈ ಕಾನೂನಿನಲ್ಲಿ ಕೂಡ ಈ ಏನು ಶೈಕ್ಷಣಿಕ ಅಥವಾ ಟ್ಯುಟೋರಿಯಲ್ ಸಂಸ್ಥೆಗಳಲ್ಲಿ ಒಂದು ಇದಿರ್ತದೆ. ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಸೆಕ್ಷನ್ 133/2ರಂತೆ ಯಾವುದೇ ಶೈಕ್ಷಣಿಕ ಅಥವಾ ಟ್ಯುಟೋರಿಯಲ್ ಸಂಸ್ಥೆಗಳಿಗೆ ನಿರ್ದೇಶನಗಳನ್ನು ಕೊಡುವ ಅಧಿಕಾರ ಸರ್ಕಾರಕ್ಕೆ ಉಂಟು. ಆದರೂ ಕೂಡ ನ್ಯಾಯಾಲಯಗಳು ಈ ಅಧಿಕಾರಗಳು ಸಂಪೂರ್ಣ ಅಂದರೆ ಅಬ್ಸಲ್ಯೂಟ್ ಪವರ್ ಅಂತ ಏನು ಹೇಳಿಲ್ಲ ನ್ಯಾಯಾಲಯಗಳು. ಆದ್ರಿಂದ ಇದನ್ನ ಸೆಕ್ಷನ್ ಒದಗಿಸಿದ ಅಧಿಕಾರಿಗಳಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ವಸ್ತ್ರ ಸಮಿತಿಯನ್ನು ಕಡ್ಡಾಯಗೊಳಿಸುವ ಸರ್ಕಾರಿ ಆದೇಶಗಳನ್ನು ಸಿಂಧುತ್ವವನ್ನು ಕೋರ್ಟ್ ಎತ್ತಿ ಹಿಡಿದಿದೆ. ಅದರ ಅರ್ಥ ಏನಂದ್ರೆ ಈಗ ಯಾವುದೇ ಭೇದ ಭಾವ ಇರಬಾರದು. ಈ ಹಿಜಾಬ್ ಹಾಕೋದು ಕೆಲವರು ಹಾಕೋದಿಲ್ಲ, ಆ ರೀತಿಯ ಒಂದು ಇದು ಬರಬಾರದು. ಮತ್ತೆ ಅದಕ್ಕೆ ತಕ್ಕಂತೆ ಈಗ ಅದು ಕೋರ್ಟ್ನಲ್ಲಿ ಕೂಡ ಇದೆ. ಏನು ಇದು ಇನ್ನೂ ಕೂಡ ಅಂತಿಮ ತೀರ್ಪು ಬರಲಿಲ್ಲ. ಹಿಜಾಬ್ ಪ್ರಕರಣಕ್ಕೆ ಅಂತಿಮ ತೀರ್ಪು ಬರಲಿಲ್ಲ. ಅದು ನಮ್ಮ ದೇಶದ ಅಪೆಕ್ಸ್ ಕೋರ್ಟ್ನಲ್ಲಿ ಇದೆ ಅಂತ ನಮಗೆ ಮಾಹಿತಿ ಇದೆ. ಈ ಅಪೆಕ್ಸ್ ಕೋರ್ಟ್ನಲ್ಲಿ ಅದು ಇನ್ನೂ ಇತ್ಯರ್ಥ ಆಗುವ ಮೊದಲೇ ಅದೊಂದು ಬಹಳ ಒಂದು ಅರ್ಜೆಂಟ್ ಆಗಿ ಅದನ್ನು ಈಗ ಪುನಃ ಅವಕಾಶ ಕೊಡುವಂತ ಒಂದು ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಏನಿತ್ತು ಅಂತ ಹೇಳೋದು ನಮ್ಮ ಪ್ರಶ್ನೆ. ಈಗ ಅದನ್ನು ಮಾಡುವುದಕ್ಕಾದರೂ ಕೂಡ ಒಂದು ಕೋರ್ಟಿನ ಒಂದು ಅಂತಿಮ ತೀರ್ಪನ್ನು ಕಾಯಬಹುದಿತ್ತು ಅಂತ. ಅಲ್ಲಿವರೆಗೆ ಯಾಕೆ ಅದರ ಅನಿವಾರ್ಯತೆ ಏನು ಅಂತ ಹೇಳೋದು ಒಂದು ಪ್ರಶ್ನೆ. ಈಗ ತುರಾತುರಿಯಲ್ಲಿ ಮಾಡುವಂಥದ್ದು. ಇನ್ನೊಂದು ಪ್ರಶ್ನೆ ಇದೆ, ರಾಜಕೀಯ ಪ್ರೇರಿತ ಒಂದು ಡಿಸಿಷನ್ ಇರಬಹುದು ಅಂತ ಒಂದು ಅನುಮಾನ ಇದೆ. ಯಾಕಂತ ಹೇಳಿದ್ರೆ ಈಗ ದಾವಣಗೆರೆಯಲ್ಲಿ ಇಲೆಕ್ಷನ್ ಆಯಿತು. ದಾವಣಗೆರೆಯಲ್ಲಿ ಇಲೆಕ್ಷನ್ನಲ್ಲಿ ಒಂದು ಸಮುದಾಯದವರು ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕಾಂಗ್ರೆಸ್ನ ಮೇಲೆ ಬಹಳ ಬೇಸರ ಆಗಿದೆ ಅಂತ ಹೇಳೋ ಒಂದು ಮಾಹಿತಿ ಎಲ್ಲ ಕಡೆ ಮಾಧ್ಯಮದಲ್ಲಿ ಬಂದಿದೆ. ಅವರನ್ನ ಪುನಃ ತುಷ್ಟೀಕರಣಗೊಳಿಸಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರಾ ಅಂತ ಹೇಳುವ ಒಂದು ಅನುಮಾನ ಕೂಡ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಜೊತೆಗೆ ಏನಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಕೊರತೆಗಳುಂಟು. ಈಗ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ಇರ್ಬೋದು, ಅದರ ಬಗ್ಗೆ ಎಲ್ಲ ಬಹಳಷ್ಟು ತೊಂದರೆಗಳನ್ನು ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಏನೋ ಅದರ ಬಗ್ಗೆ ಈಗ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಆ ನೇಮಕಾತಿ ಪ್ರಕ್ರಿಯೆ ಅಂತಹ ಒಂದು ಇಂಪಾರ್ಟೆಂಟ್ ಏನು ಅವಶ್ಯಕತೆ ಇರುವ ವಿಚಾರಗಳನ್ನು ಬದಿಗೊತ್ತಿ ಸರ್ಕಾರ ಇದನ್ನು ಯಾಕೆ ತಗೊಳ್ತಾ, ಇದಕ್ಕೆ ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾ ಇದೆ ಅಂತ ಹೇಳುವ ಒಂದು ಪ್ರಶ್ನೆ. ನಾವು ಅದನ್ನು ಮಾಡಬೇಕಾಗಿತ್ತು. ಮೊದಲು ಶಿಕ್ಷಣ ಇಲಾಖೆಯನ್ನ ಅದನ್ನ ಸರಿ ಮಾಡುವಂತ ಕೆಲಸ, ಅದರಲ್ಲಿರುವಂತ ನ್ಯೂನತೆಗಳನ್ನ ಸರಿಪಡಿಸುವಂತ ಕೆಲಸಗಳನ್ನ ಮಾಡೋದು ಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟು ಮಾಡೋದು, ಹಿಜಾಬ್ ಹಾಕಬಹುದು ಅಂತ ಹೇಳೋದು, ಅಥವಾ ಇನ್ನೂ ಅದು ಸಬ್ ಜುಡಿಸ್ ಆಗಿರುವಾಗ ಅದನ್ನು ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳೋದು ನಮ್ಮ ಪ್ರಶ್ನೆ. ಹಾಗೂ ಈ ಇದನ್ನ ಆದೇಶವನ್ನ ಅಥವಾ ಸೂಚನೆಯನ್ನ ಸರ್ಕಾರ ಹಿಂಪಡಿಬೇಕು ಅಂತ ನಮ್ಮ ಆಗ್ರಹ. ಹಿಜಾಬ್ನ ವಿವಾದ ಅಲ್ಲ, ಕೆಲವು ಹಿಂದೂ ಸಂಘಟನೆ ಮತ್ತು ಹಿಂದೂ ಯುವಕರು ಶಾಲೆ ಹಾಕೊಂಡು ಬರ್ತಾ ಇತ್ತು ಕಾಲೇಜಿಗೆ. ಈ ಸಲ ಕೂಡ ಅದೇ ರಿಪೀಟ್ ಆಗುವ ಸಾಧ್ಯತೆ ಇದೆ. ಅದು ಖಂಡಿತ ರಿಪೀಟ್ ಆಗುವ ಚಾನ್ಸಸ್ ಇದೆ. ಯಾಕೆಂದರೆ ಅದು ಇವರ ರಾಜ್ಯ ಸರ್ಕಾರದ ಹುನ್ನಾರವೇ ಅದೇ. ಇವರ ಹಿಂದೂ ಮುಸ್ಲಿಂ ಮಧ್ಯೆ ಒಂದು ಗಲಾಟೆ ನಡಿಬೇಕು, ಒಂದು ಅಶಾಂತಿ ಎಬ್ಬಿಸಬೇಕು ಅನ್ನೋದೇ ಅವರದ್ದು ಉದ್ದೇಶ ಆಗಿದೆ. ಬಿಟ್ಟರೆ ಇದು ಅವರ ಮುಸ್ಲಿಮರನ್ನು ಮತ್ತೊಂದು ವಲಯಕ್ಕೆ ಬಿಟ್ಟರೆ ಯಾವುದೇ ಬೇರೆ ಒಳ್ಳೆಯ ಉದ್ದೇಶದಿಂದ ಮಾಡಿದ ವಿಚಾರ ಅಲ್ಲ ಇದು. ಇದನ್ನ ಸರ್ಕಾರ ನೇರವಾಗಿ ಹಿಜಾಬ್ಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಅಥವಾ ಹಿಂದೂ ಯುವಕರು, ಹಿಂದೂ ವಿದ್ಯಾರ್ಥಿಗಳು, ಈಗ ಅದು ಹಿಂದೂ ಸಂಘಟನೆ ಅದಕ್ಕಿದೆ, ನಮ್ಮ ಅದಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ಅಲ್ಲ, ವಿದ್ಯಾರ್ಥಿಗಳದ್ದೇ ಸಂಘಟನೆಗಳು ಇದೆ. ಆ ವಿದ್ಯಾರ್ಥಿ ಸಂಘಟನೆಗಳು ಅದನ್ನ ನಿರ್ಣಯವನ್ನು ಕೈಗೊಳ್ತಾರೆ. ಹಾಗೇನಾದರೂ ವಿದ್ಯಾರ್ಥಿ ಸಂಘಟನೆಗಳು ಅದಕ್ಕೆ ಪೂರಕವಾದ ನಿರ್ಣಯ ತಗೊಂಡ್ರೆ ನಮ್ಮ ಬೆಂಬಲ ಇದೆ. ಜನಿವಾರಕ್ಕೆ ಮತ್ತು ಹಿಜಾಬ್ಗೆ ಯಾವುದೇ ಸಂಬಂಧ ಇಲ್ಲ. ಯಾಕಂತಂದ್ರೆ ಜನಿವಾರ ವಸ್ತ್ರ ಸಂಹಿತೆ ಅಲ್ಲ, ಅದು ವಸ್ತ್ರ ಅಲ್ಲ.
ಅದು ವಸ್ತ್ರದ ಒಳಗೆ ಹಾಕುವಂಥದ್ದು. ನೀವು ವಸ್ತ್ರದ ಒಳಗೆ ಏನು ಹಾಕ್ತೀರಿ ಅಂತ ಹೇಳೋದು ನಿಮ್ಮ ವೈಯಕ್ತಿಕ ವಿಚಾರ. ಅದು ಹೊರಗೆ ಏನು ಹಾಕ್ತೀರಿ, ಯೂನಿಫಾರ್ಮ್ ಅಲ್ಲಿ ಬರುವಂಥದ್ದು ಪ್ಯಾಂಟ್, ಶರ್ಟ್, ಟೊಪ್ಪಿ ಅಥವಾ ಇದೇನು ಬೇರೆ ಇನ್ನಿತರ ಹೊರಗೆ ನಮಗೆ ಬಾಹ್ಯವಾಗಿ ಕಾಣುವಂತಹ ಬಟ್ಟೆ ಬರೆ ಮಾತ್ರ ಬಿಟ್ಟರೆ ನೀವು ಒಳಗೆ ಏನು ಹಾಕ್ತೀರಿ ಅಂತ ಹೇಳೋದು ಅದು ನಿಮ್ಮ ವೈಯಕ್ತಿಕ ವಿಚಾರ. ಅದಕ್ಕೆ ಇದಕ್ಕೂ ಸಂಬಂಧವಿಲ್ಲ, ಹೋಲಿಕೆ ಇಲ್ಲ. ಸರ್ಕಾರ ಮಾತ್ರ ಸಂಬಂಧ ಇದೆ, ಅದಕ್ಕೋಸ್ಕರ ಅವರಿಗೆ ಅಲ್ಲ, ಸರ್ಕಾರ ಹೇಳೋದು ತಪ್ಪು ಅಂತ, ಅದಕ್ಕೆ ಸಂಬಂಧ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ಯೋಚನೆ ಮಾಡಿ, ಜನಿವರ್ ಅನ್ನೋದು ಒಳಗೆ ಹಾಕುವಂಥದ್ದು, ಅದು ನಿಮಗೆ ಕಾಣುವುದಿಲ್ಲ ಹೊರಗೆ. ಅದು ಮತ್ತೆ ಯಾವುದೇ ಒಂದು ಕಲಿಕೆ ಅಥವಾ ಒಂದು ಇದಕ್ಕೆ ನಿಮಗೇನು ಅದು ಅಡ್ಡಿಪಡಿಸುವುದಿಲ್ಲ ಅಥವಾ ಯೂನಿಫಾರ್ಮಿಟಿಯನ್ನ ಅದು ಭಂಗ ಮಾಡುವುದಿಲ್ಲ. ಅದು ವಸ್ತ್ರ ಅಲ್ಲ, ವಸ್ತ್ರ ಸಂಹಿತೆಯಲ್ಲಿ ಅದು ಬರುವುದಿಲ್ಲ. ಇದು ವಸ್ತ್ರ ಸಂಹಿತೆಯ ವಿಚಾರ ನಾವು ಮಾತಾಡ್ತಾ ಇರೋದು. ಹಿಜಾಬಿಗೆ ಕೇಸರಿ ಶಾಲೆ ಕೌಂಟರ್ ಅಂತ ನಾವು ಹೇಳೋದಿಲ್ಲ. ಆದರೆ ಹಿಜಾಬ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಾಗ ಯಾರಾದರೂ ಕೇಸರಿ ಶಾಲೆ ಹಾಕಬೇಕು ಅಂತ ಆಗ್ರಹ ಪಡಿಸಿದ್ರೆ ಅದು ಕೌಂಟರ್ ಅಂತ ಅವರು ತಿಳ್ಕೊಂಡ್ರೆ ಈಗ ನಾವು ಅದನ್ನ ಏನು ಅದಕ್ಕೆ ಬೆಂಬಲ ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹಿಜಾಬ್ ಒಂದು ಏನು ಮತಕ್ಕೆ ಸೀಮಿತವಾಗಿದ್ರೆ ಇನ್ನೊಂದಕ್ಕೆ ಶಲ್ಯ ಹಾಕುವಂಥದ್ದು ನಮ್ಮ ಹಿಂದೂಗಳ ಸಂಪ್ರದಾಯ. ಅದು ಕೇಸರಿ ಇರ್ಬೋದು, ಇನ್ನೊಂದು ಬಣ್ಣ ಇರ್ಬೋದು. ಆದರೆ ಶಲ್ಯ ಹಾಕೋದು, ಶಲ್ಯ ಏನು ಕರಿತೇವೆ, ಅದನ್ನು ಹಾಕೋದು ನಮ್ಮ ಸಂಪ್ರದಾಯ. ನಾವು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದಕ್ಕೂ ನಾವು ಶಲ್ಯವನ್ನು ಹಾಕ್ತೇವೆ. ಶಲ್ಯ ಹಾಕೋದು ನಮ್ಮ ಸಂಪ್ರದಾಯ. ನಾಳೆ ಪಂಚೆ ತೊಟ್ಟುಕೊಂಡು ಕಾಲೇಜಿಗೆ ಬರ್ತೇವೆ ಅಂತ ಹೇಳ್ಬೋದು ಯಾರಾದರೂ. ಅದನ್ನು ಹೇಗೆ ನೀವು ಅಲ್ಲ ಅಂತ ಹೇಳ್ತೀರಿ? ನಮ್ಮ ಸಂಪ್ರದಾಯ ಅಂತ ನಾವು ಹೇಳ್ಬೋದು. ಇದಕ್ಕೆಲ್ಲ ಈ ಗೊಂದಲಕ್ಕೆ ಅವಕಾಶ ಕೊಡಬಾರದು. ಎಲ್ಲರೂ ಒಂದೇ ಲೆಕ್ಕದ ಯೂನಿಫಾರ್ಮ್ ಹಾಕಬೇಕು ಅಂತ ನಮ್ಮ ಅಭಿಪ್ರಾಯ. ಅಲ್ಲ, ಮೊದಲಿಗಿಂತ ಕಡಿಮೆ ಆಗಿದೆ, ಮೊದಲಿಗಿಂತ ಖಂಡಿತವಾಗಿ ಕಡಿಮೆ ಆಗಿದೆ. ಆದರೆ ನಿಲ್ಲಲಿಲ್ಲ. ಹಾಗಂತೇಳಿ ಈ ಸಂದರ್ಭದಲ್ಲಿ ಏನು ಈ ಒಂದು ಕೆಲವು ಸ್ಪೆಸಿಫಿಕ್ ಸಂದರ್ಭಗಳಿದೆ, ಈಗ ಬಕ್ರೀದ್ ಇರ್ಬೋದು, ಆವಾಗ ಜಾಸ್ತಿ ಆಗುವಂಥದ್ದು ಪ್ರತಿ ವರ್ಷ ನಡೀತದೆ, ನಾವೆಲ್ಲ ಅದನ್ನು ನೋಡ್ತೇವೆ. ಆದ್ರಿಂದ ಇದು ಆಗ್ರಹ. ಯಾಕಂದ್ರೆ ಈ ಸಂದರ್ಭದಲ್ಲಿ ಸರಿಯಾದ ಕಟ್ಟುನಿಟ್ಟಾಗಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಕಡಿವಾಣ ಹಾಕಬೇಕು ಅಂತ ನಮ್ಮ ಖಂಡಿತವಾಗಿ ಹೋರಾಟ ಮಾಡಬೇಕಾಗ್ತದೆ. ಈ ವರ್ಷ ಇಷ್ಟು ವರ್ಷ ನಮ್ಮ ಸಂಘಟನೆ ಬಜರಂಗ ದಳದ ಕಾರ್ಯಕರ್ತರು ಹೋರಾಟ ಮಾಡಿದ್ದು ಇನ್ನೂ ಕೂಡ ಮಾಡ್ತಾರೆ. ಅದಕ್ಕೇನು ಫುಲ್ ಸ್ಟಾಪ್ ಇಲ್ಲ. ಈಗ ನೋಡಿ, ನಾನು ನಿಮಗೆ ಹೇಳಿದೆ, ಇದರಲ್ಲಿ ನಾವೇ ಗಾಡಿಯನ್ನು ನಿಲ್ಲಿಸಿ ಕಾನೂನು ಕ್ರಮ ಕೈಗೊಳ್ಳುವುದಂತಲ್ಲ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಾನೂನನ್ನು ನಾವು ಕೈಗೆತ್ತಿಕೊಳ್ಬೇಕಂತ ನಾವು ಹೇಳುವುದಲ್ಲ. ಆದರೆ ಒಂದು BNS ಅಂತಿದೆಯಲ್ಲ, ಈಗ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಸೆಕ್ಷನ್ 40 ಪ್ರಕಾರ ಅಪರಾಧಿಯನ್ನು ನಾವು ಅಂತ ಒಂದು ಸಂದರ್ಭ ಆಗ್ತಾ ಇದ್ರೆ, ನಮ್ಮ ಕಣ್ಣೆದುರೇ ಆಗ್ತಾ ಇದ್ರೆ ಅವರನ್ನ ತಡೆದು ನಿಲ್ಲಿಸಿ ಪೊಲೀಸರಿಗೆ ಒಪ್ಪಿಸುವಂತ ಸ್ವಾತಂತ್ರ್ಯ ಸಾರ್ವಜನಿಕರಿಗಿದೆ. ಅಂಥದ್ದು ಆಗ್ಬೇಕು ಅಂತ ಹೇಳುದು, ಆಗ್ತದೆ ಅಂತ ಆಗ್ಬೇಕು ಅಂತ ಹೇಳುದು. ಸಾರ್ವಜನಿಕರಿಗೆ ಮನವಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನೀವು ಅದನ್ನು ಮತ್ತೆ ಪೊಲೀಸ್ ಇಲಾಖೆ ಕೂಡ ನಾವು ಜನರಲ್ಲಿ ಜಾಗೃತಿ ಮೂಡಿಸಿ, ಕಾನೂನಿನ ಅರಿವು ಮೂಡಿಸಿ ಅಂತ ಹೇಳ್ತಾ ಇದ್ದೇವೆ. ಕಾನೂನಿನಲ್ಲಿ ಅವಕಾಶ ಏನಿದೆ ಅದನ್ನು ಮಾಡ್ತೇವೆ ಅಷ್ಟೇ. ಕಾನೂನು ಕೈಗೆತ್ತಿಕೊಳ್ಳುವುದಲ್ಲ, ಕಾನೂನು ಮೀರಿ ಹೋಗುವುದು ಅಲ್ಲ. ಕಾನೂನಾತ್ಮಕ ಹೋರಾಟ ಈಗ ಆಲ್ರೆಡಿ ಮಾಡಲಿಕ್ಕೆ ನಾವು ಚಿಂತನೆ ಇದೆ. ಅದು ಈಗ ಆಲ್ರೆಡಿ ಸಬ್ಜುಡಿಸ್ ಇದೆ ಕೋರ್ಟಲ್ಲಿ ಇರೋದ್ರಿಂದ ಅದನ್ನೀಗ ತಂದದ್ದು ತಪ್ಪು ಅಂತ ಹೇಳುವ ಕಾನೂನು ನಾವು ಇಲ್ಲಿ ಅಲ್ಲ, ವಿಶ್ವ ಹಿಂದೂ ಪರಿಷತ್ನ ವರಿಷ್ಠರು ಅದನ್ನ ರಾಜ್ಯ ಮಟ್ಟದಲ್ಲಿ ಅದನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.